ಮದುವೆ ಆಗು ಅಂತ ಹೇಳ್ತಿದ್ದ ಅಪ್ಪ, ಆದ್ರೆ ನಾನು ಸಮಾಜ ಉದ್ಧಾರ ಮಾಡ್ತೀನಿ ಅಂತಿದ್ದ ಮಗ. ಇದು ಮನೋರಂಜನ್ ಅವರ ಒಂದಷ್ಟು ಮಾಹಿತಿ. ಅವರ ತಂದೆ ಹೇಳಿರೋದು. ಯಾವಾಗಲೂ ಕೂಡ ಪುಸ್ತಕ ಓದ್ತಾ ಇದ್ದ ಮನೋರಂಜನ್ ಸಮಾಜಕ್ಕೆ ಒಳ್ಳೆಯದನ್ನ ಮಾಡಬೇಕು ಅಂತ ಇದ್ದಂತೆ. ತಮ್ಮ ಪುತ್ರನ ಬಗ್ಗೆ ಹೇಳಿರೋದು ತಂದೆ. ಮದುವೆ ಆಗು ಅಂದ್ರೆ ಮದುವೆಗೂ ಕೂಡ ನಿರಾಕರಿಸ್ತಾ ಇದ್ದ. ಈಗಲೇ ಯಾಕೆ ಮದುವೆ ಅಲ್ಲ ಅಂತ ಹೇಳ್ತಾ ಇದ್ದ. ಇನ್ನು ಸ್ವಾಮಿ ವಿವೇಕಾನಂದವರ ಬುಕ್ಕನ್ನ ಹೆಚ್ಚಾಗಿ ಆತ ಓದ್ತಾ ಇದ್ದ. ಕ್ರಾಂತಿಕಾರಿ ಪುಸ್ತಕಗಳಿಗೆ ಅಡಿಕ್ಟ್ ಆಗಿದ್ದ. 10-15 ಸಾವಿರ ಬುಕ್ಸ್ ಇದೆ ಅವನ ಹತ್ರ. ಅವನ ಆದರ್ಶ ಒಂದೇ, ಸಮಾಜವನ್ನ ಉದ್ಧಾರ ಮಾಡ್ತೀನಿ, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು. ಅವನಿಗೆ ಬೇರೆ ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳಿರಲಿಲ್ಲ, ದುರಭ್ಯಾಸಗಳಿರಲಿಲ್ಲ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇರ್ತಾ ಇದ್ದ ಆತ. ಅವನಿಗೇನಾದ್ರೂ ಖರ್ಚು ವೆಚ್ಚಕ್ಕೆ ದುಡ್ಡು ಬೇಕಿದ್ರೆ ನಾನೇ ಕೊಡ್ತಾ ಇದ್ದೆ ಅಂತ ಕೂಡ ಅವರ ತಂದೆ ಹೇಳಿದ್ದಾರೆ. ಇನ್ನು ಮನೋರಂಜನ್ ಬಳಿ ಇರುವಂತಹ ಬುಕ್ಸ್ ಸುಮಾರು 10-15 ಸಾವಿರ ಬುಕ್ಸ್ ಇತ್ತು. ಬೇರೆ ಬೇರೆ ವ್ಯಕ್ತಿಗಳ ಬುಕ್ಸನ್ನು ಓದ್ತಾ ಇದ್ದ. ಕ್ರಾಂತಿಕಾರಿ ಪುಸ್ತಕಗಳನ್ನು ಹೆಚ್ಚಾಗಿ ಓದ್ತಾ ಇದ್ದ. ಸಮಾಜ ಸುಧಾರಣೆಯ ಒಂದು ಕಲ್ಪನೆಯನ್ನ ಆತ ಇಟ್ಕೊಂಡಿದ್ದ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಇರಬಹುದು, ಸ್ವಾಮಿ ವಿವೇಕಾನಂದ ಇರಬಹುದು, ಬೇರೆ ಬೇರೆ ಬರಹಗಾರರು ಇರಬಹುದು, ಅವರೆಲ್ಲರ ಪುಸ್ತಕಗಳ ಕಲೆಕ್ಷನ್ ಕೂಡ ಇದೆ. ಸ್ವಂತಕ್ಕೆ ಆತ ಏನನ್ನೂ ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಬುಕ್ಸ್ ಅಂದರೆ ಆತನಿಗೆ ಪ್ರಾಣ ಅನ್ನೋ ರೀತಿಯಲ್ಲಿ ಅವರ ತಂದೆ ಮಾತನಾಡಿದ್ದಾರೆ. ಅದೇ ರೀತಿ ಆತನ ಪುಸ್ತಕಗಳ ಕಲೆಕ್ಷನ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಇದ್ದಂತಹ ವ್ಯಕ್ತಿ ಯಾಕೆ ಇವತ್ತು ಹೀಗೆ ಮಾಡ್ದ?